ಮಂಗಳೂರಿನ ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಿರ್ಮಾರ್ಗ ಮತ್ತು ಪಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 180 ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮಂಗಳೂರಿನ ನಿರ್ಮಾರ್ಗದಲ್ಲಿರುವ ಕರಾವಳಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೊರೋನಾ ವೈರಸ್ನ ಹೋರಾಟದ ಅಂಗವಾಗಿ ಬಡವರಿಗೆ ಆಹಾರ ಸಾಮಗ್ರಿಗಳ ವಿತರಣೆಯನ್ನ ಮಾಡುತ್ತಿದ್ದಾರೆ. ಸುಮಾರು 180 ಮಂದಿಗೆ ಅಕ್ಕಿ, ಸಕ್ಕರೆ, ಚಾಕುಡಿ, ಈರುಳ್ಳಿ ಸಹಿತ ಆಹಾರ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ನಿರ್ಮಾರ್ಗ ಬಣ್ಣಂತಲ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಸುಮಾರು 130 ಒಂದು ಕಡು ಬಡವರೇ ಅಂತುವುದು ನಮ್ಮ ಮಾನ್ಯ ಕರಾವಳಿ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಗಣೇಶ್ ರಾವ್ ಒಂಜಿ ಮಲ್ಲ ಮನಸ್ಸು ಮಾಡಿದ್ದು ಆಕಲಿ ದಿನನಿತ್ಯ ಬೋರ್ಡಿನ ದಿನಸಿ ವಸ್ತುಲೇನು ಉಚಿತವಾದ ಕೊರಿಪಿನ ಮಲ್ಲ ಕೆಲಸ ಮಾಡ್ತೇವೆ. ಬಹುಶಃ ಎಂಗ್ಲ ಮಾತನ್ನಲ್ಲ ಶುಭ ಹಾರೈಕೆಗೆ ಆರು ಅರೆಗೆ ನನ್ನಾತು ಇಂಚಿನ ಒಂದು ದಾನ ಮಲ್ಪನ ಚಿತ್ರ ಸದ್ಬುದ್ಧಿನ ಅಂಚಿನ ದೇವರ ಅನುಗ್ರಹವನ್ನು ಪ್ರಾಪ್ತಿ ಮಾಡ್ತದೆ. ನನ್ನ ಮಿತ್ತಲ ಜನಕುಲ ಸೇವೆ ಮಲ್ಪನ ಅವಿರತ ಭಾಗ್ಯ ಅರಿಗೆ ಆ ಭಗವಂತ ಕರುಣಿಸವಾಡು. ಇನಿ ಎಷ್ಟೋ ಜನ ಕಡುಬಡವರನ್ನ ಒಂಜಿ ಕಣ್ಣೀರು ಒರೆಸಿನ ಕೆಲಸ ಮಾಡಿರಿ ದೇಶ ಇಡೀ. ಈ ಬಗ್ಗೆ ಕರಾವಳಿ ಸಮೂಹ ಸಂಸ್ಥೆಯ ಸ್ಥಾಪಕರಾದ ಗಣೇಶ್ ರಾವ್ ಅವರು ಮಾತನಾಡಿ, ಕೊರೋನಾ ಮಹಾಮಾರಿಯನ್ನ ನಿಯಂತ್ರಣಕ್ಕೆ ತರಲು ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಎಂದು ಹೇಳಿದರು. ನೀರು ಮಾರ್ಗ ಮತ್ತು ಪಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡ ಜನರಿಗೆ ಅಕ್ಕಿ, ಬೇಳೆ, ಸಕ್ಕರೆ, ಚಹೌಡಿ, ನೀರುಳ್ಳಿ ಮುಂತಾದ ದಿನನಿತ್ಯದ ವಸ್ತುಗಳನ್ನು, ಊಟೋಪಚಾರಕ್ಕೆ ಬೇಕಾದಂಥ ವಸ್ತುಗಳನ್ನು ಸುಮಾರು 180 ಜನರಿಗೆ ವಿತರಿಸಲಾಯಿತು. ದೇಶದ ಪ್ರಧಾನಮಂತ್ರಿಯವರ ಕರೆಯಂತೆ ಯಾರೂ ಊಟ ಇಲ್ಲದೆ ಕೊರಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಬ್ಬ ಕಾರ್ಯಕರ್ತರಾಗಿ ನಾವು ಒಂದು ಯುದ್ಧದ ರೀತಿಯಲ್ಲಿ ಇಡೀ ದೇಶ ಒಂದಾಗಿ ಎದ್ದು ನಿಲ್ಲಬೇಕಾದಂಥ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಮಾಡೋದು ನಮ್ಮ ಕರ್ತವ್ಯ ಹೇಳುವ ನಿಟ್ಟಿನಲ್ಲಿ ನಿನ್ನೆ ಸಹಿತ ನಾವು ನಮ್ಮ ಕರಾವಳಿ ಫಾರ್ಮಸಿ ಕಾಲೇಜು ಮಂಜೂರಿನಲ್ಲಿ ಮಾಡಿದ್ದೆವು. ಕರಾವಳಿ ಕಾಲೇಜು ಕೊಟ್ಟಾರದಲ್ಲಿ ನಿರಂತರವಾಗಿ ದಿನನಿತ್ಯ ನಡೀತಾ ಉಂಟು. ಬಬ್ಬುಸ್ವಾಮಿ ಮಂದಿರದಲ್ಲಿ ಮಾಡಿದೆವು, ಕದ್ರಿಯಲ್ಲಿ ಮಾಡಿದೆವು, ಕಾವೂರಿನಲ್ಲಿ ಮಾಡಿದೆವು. ನಿರ್ಮಾರ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಕಸ್ತೂರಿ ಪಂಜಾಬ್ ಮಾತನಾಡಿ, ಕರಾವಳಿ ಸಮೂಹ ಸಂಸ್ಥೆಯ ಗಣೇಶ್ ರಾವ್ ಅವರು ಕಡು ಬಡವರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ಬಡವರಿಗೆ ಸಹಾಯ ಮಾಡುತ್ತಿರುವ ಗಣೇಶ್ ರಾವ್ ಅವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಆದಷ್ಟು ಕಡ ಬಡವರನ್ನು ಹುಡುಕಿ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅಂಥ ಕಡ ಬಡವರನ್ನು ಹುಡುಕಿ ಒಂದಷ್ಟು ಅಕ್ಕಿ, ಬೇಳೆ, ಈರುಳ್ಳಿ, ಸಕ್ಕರೆ, ಚಾವುಡಿ ಇದನ್ನೆಲ್ಲ ಒಂದು ಕಿಟ್ ಮಾಡಿ ಅವರಿಗೆ ಸಾಧ್ಯವಾದಷ್ಟು ಜನರಿಗೆ ಅವರ ಕೈಯಿಂದ ದಾನ ಮಾಡಿದ್ದಾರೆ. ಇಂತಹ ಮನಸ್ಸಿರುವ ನಮ್ಮ ಗಣೇಶ್ ರಾವ್ ಅವರಿಗೆ ಇನ್ನಷ್ಟು ಬಡವರಿಗೆ ಸಹಾಯ ಮಾಡುವಂತಹ ಮನಸ್ಸು, ಹಾಗೆ ಅವರಿಗೆ ಆ ಶಕ್ತಿ ದೇವರು ಕರುಣಿಸಲಿ ಅಂತ ಹೇಳುತ್ತಾ, ನಮ್ಮ ಗ್ರಾಮದಲ್ಲಿ ಇಷ್ಟು ಬಡವರನ್ನು ಹುಡುಕಿ ಕೊಟ್ಟಿದ್ದಾರೆ, ಇನ್ನಷ್ಟು ಅವರಿಗೆ ಸಹಾಯ ಮಾಡುವ ಶಕ್ತಿ ಆ ದೇವರು ಇನ್ನಷ್ಟು ಕೊಡಲಿ ಅಂತ ಹೇಳುತ್ತಾ, ನಮ್ಮ ನೀರುಮಾರ್ಗ ಬೊಣ್ಣಂತಿಲ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ. ಈ ಸಂದರ್ಭ ನೀರುಮಾರ್ಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗುರುದಾಸ್ ಶೆಟ್ಟಿ, ಕರಾವಳಿ ಕಾಲೇಜಿನ ಪ್ರಾಚಾರ್ಯರಾದ ಮೋಹನ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.